ಬರೀ 10 ನಿಮಿಷದಲ್ಲಿ ತುಂಬಾ ಸುಲಭವಾಗಿ ಮಾಡಬಹುದಾದಂತಹ ಮಸಾಲ ಬೋಂಡನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸಾಯಂಕಾಲದ ತಿಂಡಿಗಿದೆಯಲ್ವ, ಈ ಚಳಿಗೆ ಎಷ್ಟು ಸೂಪರ್ ಆಗಿರುತ್ತೆ ಅಂತಂದರೆ ಒಂದ್ಸರಿ ಮಾಡಿದರೆ ನೀವು ಮತ್ತೆ ಮತ್ತೆ ಮಾಡಿ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದ್ಸರಿ ಟ್ರೈ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ಒಂದು ತುಂಬಾ ಸೂಪರ್ ಆಗಿರುವಂತಹ ಮಸಾಲ ಬೋಂಡ ಮಾಡಲಿಕ್ಕೆ ನಾನು ಆಲ್ಮೋಸ್ಟು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊತಾ ಇದ್ದೇನೆ. ಇವಾಗ ನಾವು ಇದಕ್ಕೆ ಒಂದು ಸೂಪರ್ ಆಗಿರುವಂಥ ಮಸಾಲನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನೋಡಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ತುಂಬ ಖಾರ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಂದು ತುಂಡು ಶುಂಠಿ, ಸ್ವಲ್ಪ ಕರಿ ಲೀವ್ಸ, ಒಂದು 1/4 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು. ಕಾಳುಮೆಣಸು ಇವಾಗ ಶೀತ ಟೈಮಲ್ಲಿ ತುಂಬಾ ಒಳ್ಳೆಯದು. ಅರ್ಧ ಕಪ್ಪಷ್ಟು ಮೊಸರು. ಇಷ್ಟನ್ನು ಹಾಕಿಬಿಟ್ಟು ನಾವು ಮೊದಲು ಇದನ್ನು ರುಬ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಈ ಥರ ನಾವೊಂದು ಪೇಸ್ಟ್ ಥರ ಮಾಡಿಕೊಂಡು ರೆಡಿ ಇಟ್ಕೊಂಡಿರಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಈ ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೊತಾ ಇದ್ದೇನೆ. ಯಾಕೆಂತಂದರೆ ಈ ಬೋಂಡ ಇದೆಯಲ್ವ, ತುಂಬಾ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಈಗ ಸ್ವಲ್ಪ ಕಾಯಿ ತುರಿಯನ್ನು ಹಾಕೊತಾ ಇದ್ದೇನೆ. ತುರಿದ್ಬಿಟ್ಟು ನೀವು ಬೇಕಾದರೆ ಕಾಯಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಕಾದರೂ ಹಾಕೋಬಹುದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳೋಣ. 1/4 ಟೇಬಲ್ ಸ್ಪೂನಷ್ಟು ಓಂ ಕಾಳನ್ನು ಹಾಕೊತಾ ಇದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊತಾ ಇದ್ದೇನೆ. ಇದೆಲ್ಲ ಇದೆಯಲ್ವ, ಶೀತಕ್ಕೆ ಕಫಕ್ಕೆಲ್ಲ ತುಂಬಾ ಒಳ್ಳೆಯದು. ಚೂರು ಖಾರ ಪುಡಿ ಹಾಕೊತಾ ಇದ್ದೇನೆ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ತುಂಬ ಕಡಕಾಗಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಉಪ್ಪು ಕೇರ್ಫುಲ್ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೇನೆ. ಸಕ್ಕರೆ ಹಾಕಿದರೆ ಫ್ಲೇವರ್, ರುಚಿ ಇದೆಯಲ್ವ, ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇದು ಸಬ್ಬಕ್ಕಿ ಸೊಪ್ಪು. ಇದೊಂದು ಚೂರು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಹಾಕಿಲ್ಲದಿದ್ರೂ ನಡೀತದೆ, ಹಾಕಿದರೂ ತುಂಬಾ ಒಳ್ಳೆಯದು. ಫ್ಲೇವರು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಸೋಡಾ ಪುಡಿ ಅಥವಾ ಬೇಕಿಂಗ್ ಪೌಡರ್ ಹಾಕೊತಾ ಇದ್ದೇನೆ. ಇದು ಏನಕ್ಕಂತಂದರೆ ನಮಗೆ ಬೋಂಡ ಚೂರು ಉಬ್ಬಿ ಬರಬೇಕು ಅಂತಂದರೆ ನಾವು ಹಾಕೋಬೇಕಾಗುತ್ತೆ. ಫಸ್ಟ್ ಈ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಮಸಾಲ ಪೇಸ್ಟ್ ಇದೆಯಲ್ವ, ಅದನ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲದು ಕ್ಲೀನಾಗಿ ಮಿಕ್ಸ್ ಆಗಲಿ. ಈಗ ಈ ಮೊಸರು ಮತ್ತು ಗ್ರೀನ್ ಲೀವ್ಸ್ದು ಪೇಸ್ಟ್ ಇದೆಯಲ್ಲ, ಅದನ್ನ ಹಾಕೊಂಡು ಕಲಿಸ್ಕೋಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಒಂದೇ ಸರಿ ಹಾಕೋಬೇಡಿ. ಫಸ್ಟ್ ಒಂದು 3/4 ಹಾಕೊತಾ ಇದ್ದೇನೆ. ಇಷ್ಟು ಇಡ್ತಾ ಇದ್ದೇನೆ, ಯಾಕಂತಂದ್ರೆ ಇಲ್ಲದಿದ್ದರೆ ಜಾಸ್ತಿ ಆದರೆ ಮತ್ತೆ ಹದ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವಾಗ ಇದನ್ನ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಏನಾಗಿಲ್ಲ ನೋಡಿ. ಹಿಟ್ಟನ್ನು ಇನ್ನು ನಾವು ಮಿಕ್ಸನ್ನು ಹಾಕಿ ಸ್ವಲ್ಪ ಕಲಿಸ್ಕೋಬೇಕಾಗುತ್ತೆ. ಉಳಿದಿರೋದನ್ನು ಹಾಕೊತಾ ಇದ್ದೇನೆ. ಒಂಚೂರು ಮೊಸರು ಕೂಡ ಹಾಕೊತಾ ಇದ್ದೇನೆ, ಯಾಕಂತಂದ್ರೆ ಅದಷ್ಟೇ ಸಾಕಾಗಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ, ಅದಕ್ಕೆ. ಬಟ್ ನೀವು ನೋಡಿಕೊಂಡು ಕಲಿಸ್ಕೊಳ್ಳಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹದಕ್ಕೆ ಬರಬೇಕು. ಯಾಕಂತಂದರೆ ನಮಗೆ ನೋಡಿ ಈ ಥರ ತೆಗೆದು ಹೀಗೆ ಆಯಿಲಲ್ಲಿ ಈ ಥರ ಪಟ್ಟಂತ ಬೀಳೋ ಥರ ಬರಬೇಕು. ಮೊಸರು ಹಾಕಿ ಕಲಿಸ್ಕೊಳ್ಳಿ, ಕಮ್ಮಿ ಆದರೆ ಆ ಮಿಕ್ಸ್. ಒಂದು ವೇಳೆ ಹಿಟ್ಟು ತುಂಬ ತೆಳ್ಳಗಾಯಿತು ಅಂತಂದರೆ ಟೆನ್ಷನ್ ತಗೊಳ್ಳುವಂಥ ಏನೂ ಅವಶ್ಯಕತೆ ಇಲ್ಲ. ಮತ್ತೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಈ ಹದ ಬರಬೇಕು. ಕೈಯಿಂದ ಈ ಥರ ಬೀಳೋ ಥರ ಇರಬೇಕು. ಈಗ ಬೇಕಾದರೆ ನಿಮಗೆ ಏನು ಮಸಾಲೆ ಏನು ಕಮ್ಮಿ ಇದೆ, ಉಪ್ಪು ಎಲ್ಲ ನೋಡ್ಕೊಳ್ಳಿ, ಒಂದ್ಸರಿ ಟೇಸ್ಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಪರ್ಫೆಕ್ಟಾಗಿ ಈ ಮಸಾಲ ಬೋಂಡದ್ದು ಹಿಟ್ಟು ರೆಡಿ ಆಗಿದೆ. ಇಷ್ಟೇ, ನಾವು ಇದನ್ನ ಏನು ತುಂಬ ಹೊತ್ತು ಇಡುವಂಥ ಅವಶ್ಯಕತೆ ಇಲ್ಲ. ಫಟಾಫಟ್ ಅಂತ ಮಾಡ್ಬೋದು. ಮಸಾಲ ಕಲಿಸೋದು, ಹಿಟ್ಟು ಕಲಿಸೋದು, ಬೋಂಡ ಫ್ರೈ ಮಾಡೋದಷ್ಟೇ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ನಾವು ಆಯಿಲನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಬೋಂಡ ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ. ಬೋಂಡ ಹಾಕೋದಕ್ಕೆ ಕೂಡ ಒಂದು ಮೆಥಡ್ ಇದೆ. ಅದು ಯಾವ ಥರ ಅಂತಂದರೆ, ನಾವು ಗೋಳಿ ಬಜೆ ಎಲ್ಲ ಮಾಡ್ತೀವಲ್ವ ನೋಡಿ, ಸೈಡಿಂದ ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ನೋಡಿ, ಈ ಥರ ತಗೊಂಡು ಹಿಟ್ಟನ್ನು ತಗೊಂಡು ಆಯಿಲಲ್ಲಿ ಬಿಡ್ತಾ ಹೋಗಬೇಕಾಗುತ್ತೆ. ಎಣ್ಣೆ ಕಾದಿದೆ. ಇವಾಗ ನಾನು ಈ ಬೋಂಡನ ಮಸಾಲ ಈ ಥರ ಹಾಕೊತಾ ಇದ್ದೇನೆ.
ಎಷ್ಟು ದೊಡ್ಡ ಸೈಜ್ ಬೇಕು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ ನಿಧಾನಕ್ಕೆ ನೀವು ಫ್ರೈ ಮಾಡ್ತಾ ಇರಬೇಕಾಗುತ್ತೆ, ಈ ಥರ ಮಗುಚ್ತಾ. ಇಲ್ಲದಿದ್ದರೆ ಒಂದೊಂದು ಜಾಸ್ತಿ ಕಾದಿರುತ್ತೆ, ಒಂದೊಂದು ಕಾದಿರಲ್ಲ. ನೋಡಿ ಮಸಾಲ ಬೋಂಡ ಚೆನ್ನಾಗಿ ಕಾಯ್ತಾ ಇದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಗೋಲ್ಡನ್ ಕಲರ್ ಬರುತ್ತಲ್ವ ಅಷ್ಟು ತನಕ ಕಾಯಿಸಿದ್ರೆ ಸಾಕು, ತುಂಬ ಕರಟೋದು ಬೇಡ. ನೋಡಿ ಇಷ್ಟೇ ಕಾದಿದೆ, ಚೆನ್ನಾಗಿ ತೆಗಿತಾ ಇದ್ದೇನೆ ಈಗ ಇದನ್ನ. ತುಂಬಾ ಸುಲಭವಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಎಷ್ಟು ರುಚಿಯಾಗಿ ಗರಿ ಆಗಿರುವಂಥ ಮಸಾಲ ಬೋಂಡನ ಮಾಡಿದ್ವಿ ಅಂತ ನೋಡಿದ್ರಲ್ಲ. ತುಂಬಾ ಹೆಲ್ದಿ ಕೂಡ, ಯಾಕಂತಂದರೆ ನಾವು ಈ ಹಸಿರು ಎಲೆಗೆ ಇರುವಂತಂದರೆ ಸೊಪ್ಪುಗಳನ್ನೆಲ್ಲ ಹಾಕಿರ್ತೀವಲ್ವ, ಹಾಗೆ ಮಸಾಲೆಗಳನ್ನೆಲ್ಲ ಹಾಕಿರ್ತೀವಲ್ವ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ಚಳಿ ಟೈಮಲ್ಲಂತೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನ ಚಟ್ನಿಯಲ್ಲಿ ತಿನ್ಬೋದು, ಹಾಗೆಯೇ ಮಕ್ಕಳಿಗೆ ಕೊಡೋದಾದರೆ ಟೊಮೆಟೊ ಸಾಸ್ ಈ ಥರ ಅದರಲ್ಲೂ ಕೂಡ ಕೊಡ್ಬೋದು, ರುಚಿಯಾಗಿರುತ್ತೆ. ರೆಸಿಪಿ ನೋಡಿ ಟ್ರೈ ಮಾಡಿ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿ.